ಮೆಸ್ಕಾಂ ಇಲಾಖೆಯ ಗ್ರಾಹಕರ ಮೇಲಿನ ದೌರ್ಜನ್ಯ ಹಾಗೂ ಕಾನೂನು ವಿರೋಧಿ ವರ್ತನೆಯ ವಿರುದ್ಧ ವಿಟ್ಲ ಮೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಡಿಸೆಂಬರ್ 16ರಂದು ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸುರೇಶ್ ಭಟ್ ಕೊಜಂಬೆ ಹೇಳಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಕ್ಕೆ ಗ್ರಾಹಕರ ಬಿಲ್ಗಳಿಗೆ ಯಾವುದೇ ರೀತಿಯಲ್ಲಿ ಬಡ್ಡಿ ವಿಧಿಸುವ ಹಕ್ಕಿಲ್ಲವಾದರೂ ಫೈನಾನ್ಸ್ ರೀತಿಯಲ್ಲಿ ಬಡ್ಡಿ ವಿಧಿಸಲಾಗುತ್ತಿದೆ. ಬಿಲ್ ಪಾವತಿಸದಿದ್ದರೆ ನೋಟಿಸ್ ನೀಡದೆ ಸಂಪರ್ಕ ಕಡಿತ ಮಾಡಲಾಗುತ್ತಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಹಕರ ಮೇಲೆ ದೌರ್ಜನ್ಯ ಮಾಡಲಾಗುತ್ತಿದೆ ಎಂದು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದರು. ಪ್ರತಿಭಟನೆಯಲ್ಲಿ ಎಲ್ಲ ವಿದ್ಯುತ್ ಗ್ರಾಹಕರು ಆಗಮಿಸಿ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳಬಹುದಾಗಿದೆ. ಡಿಸೆಂಬರ್ 16ರಂದು ಒಂದು ದಿನದ ಮಟ್ಟಿಗೆ ಗ್ರಾಹಕರು ಮೆಸ್ಕಾಂನ ಯಾವುದೇ ಬಿಲ್ ಪಾವತಿ ಮಾಡದೆ ಪ್ರತಿಭಟನೆಗೆ ಸಹಕಾರವನ್ನು ನೀಡಬೇಕೆಂದು ಕೇಳಿಕೊಂಡರು. ಜನತೆಯ ಮೇಲೆ ಇಷ್ಟು ಹೊಡೆತಗಳು ಈಗ ಬೀಳ್ತಾ ಇದ್ರು ಕೂಡ ಜನತೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಬಿಲ್ ಉದಾಹರಣೆಗೆ ತಮ್ಗೆ ಹೇಳಬೇಕು ಅಂತಾದ್ರೆ 30 ಯೂನಿಟ್ಗಳ ತನಕ ಒಂದು ಸ್ಲ್ಯಾಬ್, 30ರಿಂದ 60 ಯೂನಿಟ್ಗಳ ತನಕ ಒಂದು ಸ್ಲ್ಯಾಬ್, 60ರಿಂದ 100 ಯೂನಿಟ್ಗಳ ತನಕ ಒಂದು ಸ್ಲ್ಯಾಬ್, ಈ ತರದ ಸ್ಲ್ಯಾಬ್ಗಳನ್ನು ಅವರು ಮಾಡಿದ್ದಾರೆ. ಈಗ ತಮ್ಗೆ ಗೊತ್ತಿರುವ ಹಾಗೆ 3 ತಿಂಗಳು 4 ತಿಂಗಳು ಬಿಲ್ಗಳನ್ನೇ ಕೊಡಲಿಲ್ಲ. ವಿದ್ಯುತ್ ಬಳಕೆ ಅದೇ ರೀತಿ ಆಗ್ತಾ ಇರ್ತದೆ. ಇವಾಗ ಪಾವತಿ ಮಾಡ್ಲಿಕ್ಕೆ ಹೋದಾಗ 300 ಯೂನಿಟ್ 400 ಯೂನಿಟ್ಗಳ ಯೂನಿಟ್ ಬರ್ತದೆ. ಹಾಗಿದ್ರೆ ಈಗ ಪಾವತಿ ಮಾಡುವಂತಹ ವ್ಯವಸ್ಥೆ ಯಾವ ಸ್ಲ್ಯಾಬಿನ ಮೇಲೆ ನಮಗೆ ಬಿಲ್ ಅನ್ನು ಕೊಡ್ತಾರೆ? ನಿಜವಾಗಿ ನಾವು ಯೂಸ್ ಮಾಡತಾ ಇರುವಂತದ್ದು ಮ್ಯಾಕ್ಸಿಮಮ್ 30 ಯೂನಿಟ್ ಅನ್ನೇ ಉಪಯೋಗಿಸುವವನಿಗೆ ಇವತ್ತು 300-350 ಯೂನಿಟ್ಗಳ ಬಿಲ್ ಬರ್ತಾವ. ಆ 350 ಯೂನಿಟ್ಗಳ ಬಿಲ್ ಈಗ ಬರುವಾಗ ಅವರು ಹಾಕುವಂತ ಸ್ಲ್ಯಾಬ್ ಯಾವುದು? 8 ರೂಪಾಯಿ 30 ಪೈಸೆಗಳನ್ನು ಹಾಕ್ತಾರೆ. ಈ ಸಂದರ್ಭ ಕಾಂಗ್ರೆಸ್ ಮುಖಂಡ ಎಂಎಸ್ ಮೊಹಮ್ಮದ್, ರೈತ ಸಂಘದ ಜಿಲ್ಲಾ ಸಂಚಾಲಕ ರೂಪೇಶ್ ರೈ ಅಲಿಮಾರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಭಟ್ ಪಾದೆಕಲ್ಲು ಉಪಸ್ಥಿತರಿದ್ದರು.